ಯುವಕಿ ಶ್ರೀ ಶಿವ ತೀರ್ಥ ಪದವು ಮುಳಿಂಜ ಇದರ 11ನೇ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ಮುಳಿಂಜ ಕ್ಷೇತ್ರ ವಾರ್ಷಿಕ ಜಾತ್ರಾ ಮಹೋತ್ಸವದ ಕೊನೆಯ ದಿನದಂದು ನಡೆಯಿತು. ಇದರ ಅಂಗವಾಗಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಖಾಸಗಿ ಸುದ್ದಿವಾಹಿನಿಯ ಪ್ರಧಾನ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ ಅವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು. ಮುಳಿಂಜ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಸೇವಾ ಸಮಿತಿ ಅಧ್ಯಕ್ಷರಾದ ಹರಿನಾಥ್ ಭಂಡಾರಿ ಮುಳಿಂಜಗುತ್ತು ಅಧ್ಯಕ್ಷತೆಯನ್ನ ವಹಿಸಿದ್ರು. ಶೈಕ್ಷಣಿಕ ಸಾಧನೆಗೈದ ಕೊಂಡೆವೂರಿನ ವೈಷ್ಣವಿ ಕೆ ಶೆಟ್ಟಿ ಅವರಿಗೆ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಲಾ ಸಂಗಮ ಕುಡ್ಲ ಇದರ ನಿರ್ದೇಶಕರಾದ ಚಂದ್ರಕುಮಾರ್ ಕೊಡಿಯಾಲ್ಪೈಲ್, ಮುಳಿಂಜ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಕಡಂಬಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪೇಟ, ಸನ್ಮಾನ ಪತ್ರ, ಫಲವಸ್ತು, ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಎಲ್ಲರ ಕರತಾಡನಗಳ ಮಧ್ಯೆ ನಮ್ಮೂರಿನ ಕೀರ್ತಿ ಪತಾಕೆಯನ್ನ ಬಾನೆತ್ತರಕ್ಕೆ ಆರಿಸಿದಂತಹ ನಮ್ಮೂರಿನ ಪ್ರತಿಭೆ ಜಯಪ್ರಕಾಶ್ ಶೆಟ್ಟಿ ಇವರಿಗೆ 2021ನೇ ಸಾಲಿನ ಮಾಧ್ಯಮ ರತ್ನ ಪ್ರಶಸ್ತಿ. ಉತ್ತರ ಕೇರಳದ ಮಂಜೇಶ್ವರದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದಲ್ಲಿ ತನ್ನ ಕಂಪನ್ನು ಮೆರೆದು ಕನ್ನಡಿಗರ ಧ್ವನಿಯಾಗಿ ಸರಳ ಸಜ್ಜನಿಕೆಯ ಮೂಲಕ ಜನಪ್ರಿಯ ರಾಷ್ಟ್ರೀಯವಾದಿ ಪತ್ರಕರ್ತರಾಗಿ ಇದೀಗ ನಮ್ಮೂರಿನ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಂತಹ ಜಯಪ್ರಕಾಶ್ ಶೆಟ್ಟಿ ಇವರಿಗೆ ಹುಟ್ಟೂರ ಗೌರವ ಪ್ರಶಸ್ತಿ ಪ್ರದಾನ